ಶಾಸಕರಿಗೆ ಅಭಿವೃದ್ಧಿ ಕಾಮಗಾರಿಗೆ ಅನುದಾನ ಬರುತ್ತಿಲ್ಲ ಎನ್ನುವ ಮಾಧ್ಯಮಗಳ ಪ್ರಶ್ನೆಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಗರಂ ಆದ ಘಟನೆ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರನ್ನು ಉದ್ದೇಶಿಸಿ ಕೇಳಿದ ಪ್ರಶ್ನೆಗೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ, ಸ್ಥಳೀಯ ಶಾಸಕ ನಾನು ಅನುದಾನ ಬರುತ್ತಿಲ್ಲ ಎಂದು ಎಲ್ಲಿಯೂ ಹೇಳಿಲ್ಲ. ಜಿಲ್ಲೆಯ ಬೇರೆ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ. ಆದರೆ ನಮಗೆ ಅನುದಾನಗಳು ಬರುತ್ತಿದೆ, ಕಾಮಗಾರಿಗಳು ನಡೆಯುತ್ತಿದೆ ಎಂದು ಸಚಿವರ ಪರವಾಗಿ ಶಾಸಕ ಅಶೋಕ್ ಕುಮಾರ್ ರೈ ಉತ್ತರ ನೀಡಿದ್ದಾರೆ. ಶಾಸಕರ ಮಾತಿಗೆ ಸಚಿವ ಆರ್.ಬಿ. ತಿಮ್ಮಾಪುರ ಹೌದೆಂದು ತಲೆಯಾಡಿಸಿದ್ದಾರೆ. ಯಾರು ಹೇಳ್ತಾರೆ ಸ್ಥಳೀಯ ಶಾಸಕರು ಇಲ್ಲೇ ಇದ್ದಾರಲ್ಲ, ಸ್ಥಳೀಯ ಶಾಸಕರೇ ನಾನಾಯ್ತು. ಬೇರೆ ಶಾಸಕರು ಬೇರೆ ಪಕ್ಷದ ಶಾಸಕರು ಹೇಳ್ತಾರೆ, ನಾವು ಹೇಳುದಿಲ್ಲ. ಎಲ್ಲ ಅನುದಾನಗಳು ಬರ್ತಾ ಇದೆ, ಕೆಲಸಗಳಾಗ್ತಾ ಇದೆ. ಕೆಲಸಗಳಿಗೆ ಏನು ತೊಂದರೆ ಇಲ್ಲ, ಹಣದ ತೊಂದರೆ ಇಲ್ಲ. ಸ್ಥಳೀಯ ಶಾಸಕ ಅಂದ್ರೆ ನಾನೇ ಆಯ್ತು. ಹೊರಗಡೆ ಶಾಸಕರು ಬೇರೆ ಬೇರೆ ತಾಲೂಕಿನ ಬೇರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹೇಳ್ತಾ ಇರ್ಬೋದು. ಇಲ್ಲ ಸ್ಥಳೀಯ ಶಾಸಕರು ಹೇಳ್ತಾ ಇಲ್ಲ. ಎಲ್ಲಾ ಕೆಲಸಗಳು ಆಗ್ತಾ ಇದೆ. ರೀ, ನಾನು ಮಂತ್ರಿಯಾಗಿ ಹೇಳ್ತಿದ್ದೀನಿ, ತೊಂದರೆ ಇಲ್ಲ.